ಎಸ್ಡಿಪಿಐ ಕಾರ್ಯಕರ್ತರ ಬಂಧನವನ್ನು ವಿರೋಧಿಸಿ ಎಸ್ಡಿಪಿಐ ಕಾರ್ಯಕರ್ತರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ನಡೆದಿದೆ. ಪಂಚಾಯತ್ ಚುನಾವಣೆಯ ಮತ ಎಣಿಕೆ ದಿನದಂದು ಎಸ್ಡಿಪಿಐ ಕಾರ್ಯಕರ್ತರು ಪಾಕ್ ಪರ ಘೋಷಣೆ ಕೂಗಿದ 3 ಜನರನ್ನ ಬೆಳ್ತಂಗಡಿ ಪೊಲೀಸರು ವಿಚಾರಣೆ ನಡೆಸಿ ಬಂಧಿಸಿದ್ರು. ಇದನ್ನು ವಿರೋಧಿಸಿ ಎಸ್ಡಿಪಿಐ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಕಾರ್ಯಕರ್ತರನ್ನ ಪೊಲೀಸರು ತಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳ್ತಂಗಡಿ ತಾಲೂಕು ಎಸ್ಡಿಪಿಐ ಮುಖಂಡ ಹೈದರ್ ನಿಸಾಲ್ ಅವರು, ಬೆಳ್ತಂಗಡಿ ಪೊಲೀಸರು ಅಮಾಯಕರನ್ನ ಬಂಧಿಸಿದ್ದಾರೆ, ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲವಾದಲ್ಲಿ ನಿಜವಾಗಿ ಪಾಕ್ ಪರ ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದರು. ಸ್ಥಳಕ್ಕೆ ಬಂಟ್ವಾಳ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ಆಗಮಿಸಿ ಪ್ರತಿಭಟನಾಕಾರರಲ್ಲಿ ಮಾತನಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಇದರ ನಂತರದ ಬೆಳವಣಿಗೆ ಮಾಧ್ಯಮಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ, ಆಮೇಲೆ ಟಿವಿಯಲ್ಲೆಲ್ಲ ಬಂದಿದೆ. ನೈಜ ಆರೋಪಿಗಳು ಬಿಜೆಪಿಗರೇ ಘೋಷಣೆ ಕೂಗಿದ್ದಾರೆ. ನಾವು ಆವಾಗಲೇ ದೂರು ಕೊಟ್ಟಿದ್ದೇವೆ. ಅದನ್ನು ಇದುವರೆಗೂ ಬಂಧಿಸಲಿಲ್ಲ. ನಮಗೆ ಬೇರೆ ಬೇರೆ ಅದಕ್ಕೆ ಬೇಕಾದ ದಾಖಲೆಗಳು ನಾವೆಲ್ಲ ಕೊಟ್ಟಿದ್ದೇವೆ. ಈಗಿನ ಕೂಡ ನಮ್ಮ ಬೇಡಿಕೆ ಇಷ್ಟೇ, ನಮ್ಮಲ್ಲಿ ಅಮಾಯಕರನ್ನು ನೀವು ರಾತ್ರೋರಾತ್ರಿಯಾಗಿ ನೀವು ಹಿಡಿದು ನೀವು ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ತಳ್ಳಿದ್ದೀರಾ, ಸುಳ್ಳು ಮೊಕದ್ದಮೆ ಹಾಕಿದ್ದೀರಾ, ಅವರನ್ನು ಕೂಡಲೇ ಬಿಡುಗಡೆಗೊಳಿಸುವ ವ್ಯವಸ್ಥೆ ನೀವು ಮಾಡಬೇಕು. ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆ ನೀವು ಒದಗಿಸಿಕೊಳ್ಬೇಕು. ಅದು ಯಾವ ರೀತಿ ನಮಗೆ ಗೊತ್ತಿಲ್ಲ. ನಿಮಗೆ ನ್ಯಾಯ ಗೊತ್ತಿದೆ, ನಿಮಗೆ ಕಾನೂನು ಗೊತ್ತಿದೆ, ನಿಮ್ಮ ಪೆನ್ ಇದೆ, ನಿಮಗೆ ಕಾಗದವಿದೆ, ನಿಮಗೆ ಸಾಧ್ಯವಿದೆ, ಅದನ್ನು ಮಾಡಿ. ಎರಡನೇದು, ಈ ರೀತಿ 3 ದಿವಸದಿಂದ ನಾವು ನಿರಂತರ ನಿಮ್ಮ ಬಳಿ ಒಂದು 10 ಸಲಕ್ಕಿಂತಲೂ ಅದಕ್ಕೆ ನಾವು ಬಂದಿದ್ದೇವೆ. ನಾವು ಬೇಕಾದ ದಾಖಲೆಯನ್ನು ಕೊಟ್ಟು